ಮಂಜೇಶ್ವರ ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ವರ್ಕಿಂಗ್ ಗ್ರೂಪ್ ರಚನೆ. ಜನರ ಅಗತ್ಯತೆಯ ಬೇಡಿಕೆಗಳು ಹಾಗೂ ಸ್ಥಳೀಯ ಅಭಿವೃದ್ಧಿ ಸಾಧ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧೀನದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುವ ಉದ್ದೇಶದಿಂದ ಅಭಿವೃದ್ಧಿ ವರ್ಕಿಂಗ್ ಗ್ರೂಪ್ ಅನ್ನು ರಚಿಸಲಾಯಿತು. ಪಂಚಾಯತ್ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳನ್ನು ಒಳಗೊಂಡಂತೆ ವರ್ಕಿಂಗ್ ಗ್ರೂಪ್ ರಚನೆಗೊಳಿಸಲಾಯಿತು. ಅಭಿವೃದ್ಧಿ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು, ಮೂಲಸೌಕರ್ಯ ಅಭಿವೃದ್ಧಿ, ಸಾಮಾಜಿಕ ಆರ್ಥಿಕ ಪ್ರಗತಿಗೆ ಒತ್ತು ನೀಡುವ ಸಮಗ್ರ ಯೋಜನೆಗಳನ್ನು ತಯಾರಿಸುವುದು ವರ್ಕಿಂಗ್ ಗ್ರೂಪ್ನ ಪ್ರಮುಖ ಜವಾಬ್ದಾರಿಗಳಾಗಿವೆ. ಜನರ ಭಾಗವಹಿಸುವಿಕೆಯಿಂದ ಯೋಜನೆಗಳನ್ನು ಜಾರಿಗೊಳಿಸುವ ರೂಪುರೇಖೆಯನ್ನು ಸಭೆಯಲ್ಲಿ ಚರ್ಚಿಸಲಾಯಿತು. ಪಂಚಾಯತ್ ಅಧ್ಯಕ್ಷ ಬಶೀರ್ ಕನಿಲ, ಉಪಾಧ್ಯಕ್ಷೆ ಸಹುರಾ, ಆಡಳಿತ ಸಮಿತಿಯ ಸದಸ್ಯರು, ಅಧಿಕಾರಿಗಳು ಹಾಗೂ ವಿವಿಧ വിഭാഗಗಳ പ്രതിനിധിಗಳು സഭയിൽ പാൽಗೊಂಡರು. 25 പദ്ധതിയുടെ വർക്കിംഗ് ഗ്രൂപ്പാണ് പുതിയ പദ്ധതി വരാനുള്ളത്. ആ വർക്കിംഗ് ഗ്രൂപ്പിൻ്റെ 13 വർക്കിംഗ് ഗ്രൂപ്പിലേക്കുള്ള കൺവീനർമാർ, ചെയർമാൻമാർ ഇന്നലെ ബോർഡ് തീരുമാനിച്ചിട്ട് പുതിയൊരു വർക്കിംഗ് ഗ്രൂപ്പ് വിളിച്ച് അടുത്ത പദ്ധതിയിലേക്ക് രൂപം കൊള്ളാനുള്ള നിലപാട്. അത് പദ്ധതിയിലേക്ക് പഞ്ചായത്ത് ലെവലിലുള്ള നല്ല നിലക്കുള്ള പദ്ധതികളാണ് രൂപീകരിക്കാൻ വേണ്ടിയിട്ടുള്ള പറഞ്ഞിട്ടുണ്ട്. എല്ലാ വർക്കിംഗ് ഗ്രൂപ്പ് കൺവീനറും ചെയർമാൻമാരായിട്ട് നല്ല നിലക്ക് മാർച്ച് 31 എല്ലാം ചെലവാക്കാനുള്ള മാനദണ്ഡത്തിനനുസരിച്ചിട്ടാണ് പദ്ധതികൾ ഉണ്ടാക്കാനുള്ള ആവശ്യം.